ಹರೇ ಕೃಷ್ಣ. ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿತ್ಯ ಚೈತನ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಪಾಶ್ವ ಏಕಾದಶಿಯ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಪಾಶ್ವ ಏಕಾದಶಿಯನ್ನು ವಾಮನ ಏಕಾದಶಿ ಅಥವಾ ಪರಿವರ್ತಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಯುಧಿಷ್ಠಿರ ಮಹಾರಾಜ ಮತ್ತು ಭಗವಂತನಾದ ಶ್ರೀಕೃಷ್ಣನ ನಡುವೆ ನಡೆದ ಸಂವಾದವಾಗಿದೆ. ಒಮ್ಮೆ ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನಿಗೆ, ಹೇ ಜನಾರ್ದನನೇ, ಭಾದ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ಈ ವೃತ್ತವನ್ನು ಯಾವ ರೀತಿ ಆಚರಿಸಬೇಕು ಮತ್ತು ಇದರಿಂದ ಬರುವ ಫಲವೇನು? ಇದನ್ನು ವಿಸ್ತೃತವಾಗಿ ತಿಳಿಸು ಎಂದು ಕೇಳಿದನು. ಆಗ ಶ್ರೀಕೃಷ್ಣನು, ಹೇ ರಾಜನ್, ಈ ಏಕಾದಶಿಯ ಹೆಸರು ಪಾಶ್ವ ಏಕಾದಶಿ. ಈ ವೃತ್ತವನ್ನು ಪಾಲಿಸುವುದರಿಂದಾಗಿ ಮಾನವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಅವನಿಗೆ ಮುಕ್ತಿಯು ದೊರೆಯುತ್ತದೆ. ಈ ಏಕಾದಶಿಯ ಮಹಾತ್ಮೆಯನ್ನು ಕೇವಲ ಶ್ರವಣ ಮಾಡುವುದರಿಂದ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ವಾಜಪೇಯ ಯಜ್ಞವನ್ನು ಮಾಡಿದರೂ ಸಹ ಸಿಗಲಾರದ ಫಲ ಈ ವೃತ್ತಾಚರಣೆಯಿಂದ ಪಾಲಿಸುವುದರಿಂದ ಸಿಗುತ್ತದೆ. ಈ ಏಕಾದಶಿಗೆ ಜಯಂತಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಯಂದು ಭಗವಂತನಾದ ಶ್ರೀ ವಾಮನ ದೇವರ ಉಪವಾಸನೆ ಮಾಡಬೇಕು. ಇದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಲೋಕವನ್ನು ಪ್ರಾಪ್ತಗೊಳ್ಳುತ್ತಾನೆ. ಈ ಏಕಾದಶಿಯಂದು ಭಗವಂತನಾದ ಮಧುಸೂದನು ತನ್ನ ಎಡಗಡೆಯಿಂದ ಮಗಲಿನಿಂದ ಬಲಗಡೆ ಮಗಲಿಗೆ ಹೊರಳುತ್ತಾನೆ. ಈ ಕಾರಣಕ್ಕೆ ಪಾಶ್ವ ಏಕಾದಶಿ ಎಂದು ಕರೆಯುತ್ತಾರೆ. ಆಗ ಯುಧಿಷ್ಠಿರ ಮಹಾರಾಜನು, ಹೇ ಜನಾರ್ದನನೇ, ನನಗೆ ಸ್ವಲ್ಪ ಸಂಶಯವಿದೆ. ಹೇ ದೇವೇಶನೇ, ನೀವು ಹೇಗೆ ಮಲಗುತ್ತೀರಿ? ಹೇಗೆ ಮಲಗನ್ನು ಬದಲಿಸುತ್ತೀರಿ? ಚತುರ್ಮಾಸದ ಪಾಲನೆಯನ್ನು ಹೇಗೆ ಮಾಡಬೇಕು? ನೀವು ಮಲಗಿದಾಗ ಇತರರ ಜನರು ಏನು ಮಾಡಿಕೊಳ್ಳುತ್ತಾರೆ? ನೀವು ಬಲಿ ಮಹಾರಾಜನನ್ನು ಪಾರ್ಶ್ವ ಬಾಹುಗಳಿಂದ ಏಕೆ ಬಂಧಿಸಿದ್ದೀರಿ? ಹೇ ಸ್ವಾಮಿಯೇ, ನನಗೆ ಎಲ್ಲ ಪ್ರಶ್ನೆಗಳಿವೆ, ಇದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ತಿಳಿಸಿ ಎಂದು ಕೇಳಿದನು. ಆಗ ಭಗವಂತನಾದ ಶ್ರೀಕೃಷ್ಣನನು, ತ್ರೇತಯುಗದಲ್ಲಿ ದೈತ್ಯಕುಲದ ಜನಿಸಿದ ಬಲಿ ಎಂಬ ಹೆಸರಿನ ಭಕ್ತನೊಬ್ಬನಿದ್ದ. ಅವನು ತನ್ನ ಪರಿವಾರ ಸಮೇತವಾಗಿ ನನ್ನನ್ನು ಪೂಜಿಸುತ್ತಿದ್ದನು. ಬಲಿಯು ಬ್ರಾಹ್ಮಣರ ಪೂಜಿಸುತ್ತಿದ್ದ ಮತ್ತು ಅನೇಕ ಯಜ್ಞಗಳನ್ನು ಸಹ ಮಾಡಿದನು. ಇದರಿಂದ ಅವನು ಬಹು ಬೇಗನೆ ಶಕ್ತಿಶಾಲಿಯಾದನು ಮತ್ತು ದೇವೇಂದ್ರನ ಪರಾಜಯಗೊಳಿಸಿ ತಾನೇ ಸ್ವರ್ಗಾಧೀಶನಾದನು. ಈ ಎಲ್ಲ ದೇವತೆಗಳು ಮತ್ತು ಋಷಿಗಳು ನನ್ನ ಕಡೆಗೆ ಬಂದರು. ನಾನು ಅವರ ಕಲ್ಯಾಣಾರ್ಥವಾಗಿ ವಾಮನ ದೇವನ ಅವತಾರವನ್ನು ಮಾಡಿದೆನು. ನಾನು ವಟು ದಶಾವತಾರದಲ್ಲಿ ವಾಮನವತಾರ ರೂಪಿ. ವಾಮನವತಾರದಲ್ಲಿ ಬಲಿ ಮಹಾರಾಜನಲ್ಲಿ 3 ಹೆಜ್ಜೆಗಳನ್ನು ಭೂಮಿಯ ದಾನವಾಗಿ ಕೇಳಿದೆ. ಇದಕ್ಕಿಂತಲೂ ಹೆಚ್ಚಿನವನ್ನು ಕೇಳುವಂತೆ ಬಲಿ ಮಹಾರಾಜನು ನನ್ನಲ್ಲಿ ವಿನಂತಿಸಿದ. ಆದರೆ ನಾನು ಕೇವಲ 3 ಹೆಜ್ಜೆಗಳಷ್ಟೇ ಭೂಮಿ ಬೇಕೆಂದು ಕೇಳಿದೆ. ಆಗ ಬಲಿ ಮಹಾರಾಜನು ಏನು ವಿಚಾರ ಮಾಡದೆ 3 ಹೆಜ್ಜೆಗಳಷ್ಟೇ ಭೂಮಿಯ ದಾನವನ್ನು ನೀಡಿದ. ಆಗ ನಾನು ತ್ವರಿತವಾಗಿ ಮಹಾಕಾಯ ರೂಪವನ್ನು ಧಾರಣೆ ಮಾಡಿದೆ. 1 ಹೆಜ್ಜೆಯಲ್ಲಿ ಸಪ್ತ ಪಾತಾಳವನ್ನು ಪಡೆದೆ. 2ನೇ ಹೆಜ್ಜೆಯಲ್ಲಿ ಆಕಾಶ ಸಹಿತ ಮೇಲಿನ 7 ಲೋಕಗಳನ್ನು ಪಡೆದೆ. ನಂತರ 3ನೇ ಹೆಜ್ಜೆಯ ಸ್ಥಳದ ಬೇಡಿಕೆಯನ್ನು ಇಟ್ಟೆ. ಆಗ ಬಲಿಚಕ್ರವರ್ತಿ ತನ್ನ ನಮ್ರತೆಯಿಂದ ತನ್ನ ಶಿರವನ್ನು ಮುಂದೆ ಮಾಡಿದ. ಅವನ ನಮ್ರತೆ ಪ್ರಸನ್ನನಾಗಿ ನಿತ್ಯವೂ ಅವನೊಂದಿಗೆ ಇರುವುದಾಗಿ ಅವನಿಗೆ ಆಶೀರ್ವದಿಸಿದೆ. ಅದೇ ಏಕಾದಶಿಯಂದು ವಾಮನ ದೇವರ ವಿಗ್ರಹವನ್ನು ಬಲಿ ಮಹಾರಾಜನ ಅರಮನೆಯಲ್ಲಿ ಸ್ಥಾಪನೆ ಮಾಡಲಾಯಿತು. 2ನೇ ವಿಗ್ರಹವನ್ನು ಕ್ಷೀರಸಾಗರದಲ್ಲಿ ಅನಂತಶೇಷನಮಗೆ ಸ್ಥಾಪನೆ ಮಾಡಲಾಯಿತು. ಶಯನ ಏಕಾದಶಿಯಂದು ಉತ್ಪನ್ನ ಏಕಾದಶಿಯವರೆಗೆ ನಾನು ನಿದ್ರಿಸುತ್ತಿದ್ದೇನೆ. ಈ 4 ತಿಂಗಳಲ್ಲಿ ಪ್ರತಿಯೊಬ್ಬರೂ ನನಗೆ ವಿಶೇಷ ಪೂಜೆಯನ್ನು ಮಾಡಬೇಕು. ಚತುರ್ಮಾಸದಲ್ಲಿ ಬರುವ ಎಲ್ಲ ಏಕಾದಶಿಗಳನ್ನು ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಪಾಲಿಸಬೇಕು. ಈ ಏಕಾದಶಿಯ ವೃತ್ತಾಚರಣೆಯಿಂದ ಸಹಸ್ರ ಅಶ್ವಮೇಧ ಯಜ್ಞವನ್ನು ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ. ಹರೇ ಕೃಷ್ಣ.